ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿ, ಸಹೋದರ ಟಿ.ಕೆ. ಜಾರ್ಜ್ ಅವರ ಕುಟುಂಬದ ಸದಸ್ಯರೇ, ಡಬ್ಲಿನ್ ಎಂಬ ಪ್ರದೇಶದ ವಂದನೀಯ ಗುರು ಜಾಕ್ ಆರ್ಡಲ್ ಈ ಜೀವನ ಮತ್ತು ಮುಂದಿನ ಜೀವನದ ನಡುವಿನ ವ್ಯತ್ಯಾಸವನ್ನು ಹೀಗೆ ಬಣ್ಣಿಸುತ್ತಾರೆ. ಕೊಳದ ಕೆಳಭಾಗದಲ್ಲಿ ಚಿಕ್ಕ ಚಿಕ್ಕ ಲಾರ್ವಗಳು, ಅಂದರೆ ಪುಟ್ಟ ಮರಿಗಳು ಸುತ್ತಲೂ ಹರಿದಾಡುತ್ತಾ ಇದ್ವು. ಚಿಟ್ಟೆಯ ಲಾರ್ವ ನೀರಿನಿಂದ ಮೇಲಿರುವ ಪ್ರಪಂಚವನ್ನು ನೋಡುತ್ತಾ ಇತ್ತು. ಕೆಳಗೆ ಕತ್ತಲು ತುಂಬಿತ್ತು. ಮೇಲಿನ ಪ್ರಪಂಚ ಬೆಳಕಿನಿಂದ ಕೂಡಿತ್ತು. ಲಾರ್ವ ಬದಲಾವಣೆಯಾಗುತ್ತಲಿತ್ತು. ಎರಡು ದೊಡ್ಡ ಸುಂದರ ಬಣ್ಣದ ರೆಕ್ಕೆಗಳನ್ನು ಪಡೆದುಕೊಂಡು ಸುಂದರವಾದಂತಹ ಡ್ರ್ಯಾಗನ್ ಫ್ಲೈ ಆಯಿತು. ಕನ್ನಡದಲ್ಲಿ ನಾವು ಹೇಳ್ತೀವಿ ಜೀರುಗೊಂಬೆ. ಅದು ಕೊಳದಿಂದ ಮೇಲೆ ಹಿಂದಕ್ಕೆ ಮತ್ತು ಮುಂದಕ್ಕೆ ಹಾರಿತು. ಅದು ಕೆಳಗಿರುವ ಕೊಳದಲ್ಲಿ ಇತರ ಲಾರ್ವಗಳನ್ನು ನೋಡುತ್ತಲಿತ್ತು. ಕತ್ತಲ ಬದುಕು ಸಾಕೆನಿಸಿತು. ಮೇಲಿನ ಪ್ರಪಂಚವನ್ನು ಅನುಭವಿಸುವಂತಹ ಒಂದು ಆಸೆ. ಬೆಳಕಿನ ಲೋಕ ಮತ್ತೆ ಕತ್ತಲ ಬದುಕಿಗೆ ಸಾಗುವ ಮನಸ್ಸಾಗಲಿಲ್ಲ. ಮರಳಿ ಕತ್ತಲೆಯ ಬದುಕಿಗೆ ಸಾಗಲು ಬಯಸದೆ ನೀರಿನ ಮೇಲಕ್ಕೆ ಹಾರಿತು. ವಿಸ್ಮಯವಾದಂತಹ ಲೋಕ, ಎಲ್ಲವೂ ಸುಂದರ. ಮರಳಿ ಕತ್ತಲ ಬದುಕಿಗೆ ಸಾಗಲಿಲ್ಲ. ಬೆಳಕಿನ ಬದುಕನ್ನು ಸಂಭ್ರಮಿಸಿತು. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಬಂಧು ಬಾಂಧವರೇ, ಗೋಧಿಯ ಕಾಳು ನೆಲಕ್ಕೆ ಬಿದ್ದು ಕತ್ತಲ ಮಣ್ಣ ಕಣಗಳಲ್ಲಿ ಕೊಳೆತು ಸಾಯದೆ ಬೆಳಕಿನ ಪ್ರಭೆಯಲ್ಲಿ ಗೋಧಿಯ ತೆನೆಗಳನ್ನು ಬಿಡಲು ಸಾಧ್ಯವಿಲ್ಲ. ನಮ್ಮ ಸಹೋದರ ಟಿ.ಕೆ. ಜಾರ್ಜ್ ಬೆಳಕಿನ ರಾಜ್ಯವನ್ನು ಅರಸಿಕೊಂಡು ಹೋಗಿದ್ದಾರೆ. ಇನ್ನು ಕತ್ತಲ ಬದುಕು ಅವಶ್ಯಕತೆ ಇಲ್ಲ. ಕ್ರಿಸ್ತನೊಂದಿಗಿನ ಅವರ ಬೆಳಕಿನ ಬದುಕು ಬಹಳ ಸುಂದರ. ಜೀವನವು ಆತ್ಮೀಯರೇ ಒಂದು ಪ್ರಯಾಣ. ಹುಟ್ಟಿನಿಂದ ಮರಣದವರೆಗಿನ ಪ್ರಯಾಣ. ಹಳೆಯ ಒಡಂಬಡಿಕೆಯಲ್ಲಿನ ಅತ್ಯಂತ ದೊಡ್ಡ ಪ್ರಯಾಣವೆಂದರೆ ಈಜಿಪ್ಟಿನಿಂದ ವಾಗ್ದಾತ ನಾಡು ಕಾನಾನಿಗೆ ಪ್ರಯಾಣಿಸಿದ್ದು. ನಮಗೆ ನಮ್ಮ ವಾಗ್ದಾನದ ಭೂಮಿ ಈ ಭೂಮಿಯ ಮೇಲೆ ಇಲ್ಲ, ಬದಲಾಗಿ ಪ್ರಭುವಿನಲ್ಲಿದೆ. ಕೆಲವು ಚಿಂತನೆಗಳನ್ನು ನಿಮ್ಮ ಮುಂದೆ ಇಡಲು ನಾನು ಪ್ರಯತ್ನಿಸುತ್ತೇನೆ. ಮೊದಲನೇದಾಗಿ, ಹಾಲು ಮತ್ತು ಜೇನುತುಪ್ಪ ಹರಿಯುವ ಸ್ವರ್ಗ ಕ್ರಿಸ್ತನೊಂದಿಗಿನ ಬದುಕು. ನಮ್ಮ ವಾಗ್ದಾನದ ಭೂಮಿ, ವಾಗ್ದಾನ ಮಾಡಲಾದ ಭೂಮಿಗೆ ಪ್ರಯಾಣವು ಈ ಲೌಕಿಕ ಜೀವನದ ಮೂಲಕ ಹಾದು ಹೋಗಬೇಕು. ನಾವು ಇಂದು ಟಿ.ಕೆ. ಜಾರ್ಜ್ರವರನ್ನು ಸಮಾಧಿ ಮಾಡುವಾಗ ನಾವು ನಮ್ಮಲ್ಲಿ ಒಬ್ಬರನ್ನು ಸಮಾಧಿ ಮಾಡುತ್ತೇವೆ ಎಂದು ಹೇಳುವುದು ನಿಜ. ದೇವರ ಮುಂದೆ ನಾವೆಲ್ಲರೂ ಒಂದೇ. ಅಂತ್ಯಕ್ಕೆ ಬರುವಾಗ ನಾವೆಲ್ಲರೂ ಒಂದೇ ಆಗಿರುತ್ತೇವೆ. ಆಫ್ರಿಕಾದ ಒಂದು ಭಾಗದಲ್ಲಿ ಸತ್ತವರನ್ನು ಬೆತ್ತಲೆಯಾಗಿ ಹೂಳಲಾಗುತ್ತದೆಯಂತೆ. ಅದು ದೇವರ ಮುಂದೆ ನಾವೆಲ್ಲರೂ ನಿಜವಾಗಿಯೂ ಒಂದೇ ಎಂಬ ಅಂಶವನ್ನು ಸಂಕೇತಿಸುತ್ತದೆ. ನಾವು ಕೇವಲ ಈ ಪ್ರಪಂಚದಲ್ಲಿ ಹಾದು ಹೋಗುತ್ತೇವೆ. ಆದ್ದರಿಂದ ನಾವು ಟಿ.ಕೆ. ಜಾರ್ಜ್ ಅವರನ್ನು ಸಮಾಧಿ ಮಾಡುವಾಗ ನಾವು ನಮ್ಮಲ್ಲಿ ಜೀವಿಸಿದ ಒಬ್ಬರನ್ನು ಮರಳಿ ದೇವರಿಗೆ ಬೆಳಕಿನ ರಾಜ್ಯಕ್ಕೆ ಒಪ್ಪಿಸಿದ್ದೇವೆ ಎಂದಷ್ಟೇ ಭಾವಿಸಿದರೆ ಎಷ್ಟು ಸುಂದರವಲ್ಲವೇ? ಎರಡನೇದಾಗಿ, ದೇವರನ್ನು ತಿಳಿದುಕೊಳ್ಳುವುದು, ಪ್ರೀತಿಸುವುದು ಮತ್ತು ಸೇವೆ ಮಾಡುವುದು ಜೀವನದ ಉದ್ದೇಶ. ಇದನ್ನು ಟಿ.ಕೆ. ಜಾರ್ಜ್ ಅವರ ಸಾವು ನಮಗೆ ನೆನಪಿಸುತ್ತಾ ಇದೆ. ಕಣ್ಣಿಗೆ ಕಾಣುವುದಕ್ಕಿಂತ ಜೀವನಕ್ಕೆ ಹೆಚ್ಚಿನದು ಇದೆ ಎಂದು ನಾವು ವಿಶ್ವಾಸಿಸುತ್ತೇವೆ.
ಏಕೆಂದರೆ ನಾವು ದೀಕ್ಷಾಸ್ನಾನ ಪಡೆದಾಗ ನಾವು ದೇವರ ಮಕ್ಕಳಾದೆವು. ದೀಕ್ಷಾಸ್ನಾನದ ಮೂಲಕ ತನ್ನ ಮಕ್ಕಳಾಗಲು ನಮಗೆ ಅವಕಾಶ ಮಾಡಿಕೊಡುವ ಮೂಲಕ ದೇವರು ನಮ್ಮ ಮೇಲೆ ತಮ್ಮ ಪ್ರೀತಿಯನ್ನು ದಯಪಾಲಿಸುತ್ತಾರೆ. ದೀಕ್ಷಾ ಸ್ನಾನದ ನಂತರ ದೇವರ ಮಕ್ಕಳಾಗಿ ದೇವರನ್ನು ತಿಳಿದುಕೊಳ್ಳುವುದು, ಪ್ರೀತಿಸುವುದು ಮತ್ತು ಸೇವೆ ಮಾಡುವುದು ಪ್ರಭುವನ್ನು ಸ್ವರ್ಗದಲ್ಲಿ ಭೇಟಿಯಾಗಲು ತಯಾರಿ ಮಾಡುವುದು ನಮ್ಮ ಜೀವನದ ಉದ್ದೇಶವಾಗಿದೆ. ದೇವರ ಮಕ್ಕಳಾಗಿ ನಾವು ಸಾಯುವಾಗ ಗೋಧಿಯ ಕಾಳು ನೆಲಕ್ಕೆ ಬಿದ್ದಂತೆ ಮೂಲ ರೂಪ ಬದಲಾಗಿ ಹೊಸ ರೂಪವನ್ನು ನಾವು ಪಡೆದುಕೊಳ್ಳುತ್ತೇವೆ. ಆದ್ದರಿಂದ ಈ ದಿವ್ಯ ಬಲಿ ಪೂಜೆಯ ಸಮಯದಲ್ಲಿ ನಾವು ದೇವರು ಈ ನಮ್ಮ ಸಹೋದರನಿಗಾಗಿ ನೀಡಿದ ಹೊಸ ಬದುಕಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಮತ್ತು ತಮ್ಮ ಸಾನ್ನಿಧ್ಯಕ್ಕೆ ನಮ್ಮ ಸಹೋದರರನ್ನು ಸೇರಿಸಿಕೊಳ್ಳುವಂತೆ ದೇವರನ್ನು ಪ್ರಾರ್ಥಿಸುತ್ತೇವೆ ಎಂದು ಅರಿತರೆ ಸಮಂಜಸ. ಮೂರನೆಯದಾಗಿ, ಈ ಜೀವನ ಮತ್ತು ಮುಂದಿನ ಜೀವನದ ನಡುವೆ ಅಂತರವಿದೆ. ಈ ಜೀವನ ಮತ್ತು ಮುಂದಿನ ಜೀವನದ ನಡುವೆ ಅಂತರವಿದೆ. ಸುಂದರವಾದ ರೆಕ್ಕೆಗಳನ್ನು ಹೊಂದಿರುವ ಚಿಟ್ಟೆ ಎಷ್ಟು ಸುಂದರವಾಗಿರುತ್ತದೆ ಎಂಬುದನ್ನು ಕಂಬಳಿ ಹುಳ ಎಂದಿಗೂ ಹೇಳಲು ಸಾಧ್ಯವಾಗುವುದಿಲ್ಲ. ಗರ್ಭದಲ್ಲಿರುವ ಜೀವನ ಮತ್ತು ಹೊರಗಿನ ಜೀವನದ ನಡುವೆ ಎಷ್ಟು ಅಂತರವಿದೆ ಎಂಬುದನ್ನು ಹುಟ್ಟಲಿರುವ ಮಗುವಿಗೆ ಎಂದಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆ ಭವ್ಯವಾದ ಭವಿಷ್ಯಕ್ಕಾಗಿ ನಾವು ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು. ನನ್ನ ಪಿತನ ನಿವಾಸದಲ್ಲಿ ಅನೇಕ ನಿವಾಸಗಳಿವೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ. ಅಣಿಗೊಳಿಸಿದ ಬಳಿಕ ಹಿಂತಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ಆ ಸುಂದರ ಸ್ವರ್ಗೀಯ ನಿವಾಸಕ್ಕೆ ಪ್ರಭು ನಮ್ಮ ಸಹೋದರನನ್ನು ಕರೆದೊಯ್ಯುತ್ತಿದ್ದಾರೆ. ಈ ಬದುಕಿನ ಹಾಗೂ ಸ್ವರ್ಗೀಯ ಸನದ ಅಂತರವ ತಿಳಿದು ಯೋಗ್ಯ ಬದುಕು ನಮ್ಮದಾಗಬೇಕು. ಪ್ರಭು ಯೇಸು ನಮ್ಮ ಈ ನಿರ್ಜೀವ ದೇಹಗಳನ್ನು ತನ್ನ ಮಹಿಮೆಯ ದೇಹದ ಪ್ರತಿರೂಪಗಳಾಗಿ ಪರಿವರ್ತಿಸುವರು. ನಮ್ಮ ಸಹೋದರನ ಸೇವೆಯ ಬದುಕಿಗೆ ನೂರ್ಬಡಿ ಸಂಭಾವನೆಯನ್ನು ಕರುಣಿಸುವಂತೆ ದೇವರನ್ನು ಪ್ರಾರ್ಥಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ದೇವರಿಂದ ಆರಿಸಲ್ಪಟ್ಟವರು, ದೇವರಿಗೆ ಸೇರಬೇಕಾದವರು. ದೇವರ ದೃಷ್ಟಿಯಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರೂ ಎಷ್ಟು ಅಮೂಲ್ಯ ಮತ್ತು ವಿಶೇಷರು ಎಂದು ನಾವು ಆಗಾಗ್ಗೆ ಯೋಚಿಸುವುದಿಲ್ಲ. ಜಗತ್ತು ಸೃಷ್ಟಿಯಾಗುವ ಮೊದಲು ನಾವು ಕ್ರಿಸ್ತನಲ್ಲಿ ಆರಿಸಲ್ಪಟ್ಟಿದ್ದೇವೆ. ಯೇಸುವಿನ ರಕ್ತದ ಮೂಲಕವೇ ನಾವು ನಮ್ಮ ಸ್ವಾತಂತ್ರ್ಯವನ್ನು, ಸ್ವರ್ಗ ಸಾಮ್ರಾಜ್ಯದ ಸವಿಯನ್ನು ಅನುಭವಿಸುತ್ತೇವೆ. ಈ ಮೂಲಕ ಪ್ರತಿಯೊಂದು ಸಾವಿಗೂ ನಾವು 3 ಹೊಸ ಅರ್ಥ ಕಂಡುಕೊಳ್ಳಬಹುದು. ಮೊದಲನೇದಾಗಿ, ಸಹೋದರ ಟಿ.ಕೆ. ಜಾರ್ಜ್ ಕ್ರಿಸ್ತಂಬರರಾಗಿದ್ದಾರೆ. ಮೃತರಾದ ಸರ್ವರು ದೇವರ ಪ್ರೀತಿಯಲ್ಲಿ ಒಂದಾಗುತ್ತಾರೆ. ಕ್ರಿಸ್ತನು ನಮ್ಮ ಸಹೋದರನನ್ನು ಆಲಂಗಿಸಿದ್ದಾರೆ. ಸಹೋದರ ಟಿ.ಕೆ. ಜಾರ್ಜ್ ಕ್ರಿಸ್ತಂಬರರಾಗಿದ್ದಾರೆ. ಇನ್ನು ಮುಂದೆ ಸದಾಕಾಲ ಅವರೊಂದಿಗೆ ಜೀವಿಸುತ್ತಾರೆ. ಪ್ರಭುವಿನ ಸೇವೆಗಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡಿದ್ದ ಅವರ ಬದುಕನ್ನು ಪ್ರಭು ಆಲಂಗಿಸಿಕೊಂಡು ಅವರನ್ನು ಪಾವನರಾಗಿಸಿದ್ದಾರೆ. ನಾನಿರುವಲ್ಲಿಯೇ ನನ್ನ ಸೇವಕನೂ ಇರುತ್ತಾನೆ, ನನ್ನ ಸೇವೆ ಮಾಡುವವನು ನನ್ನ ಪಿತನಿಂದ ಸನ್ಮಾನ ಹೊಂದುತ್ತಾನೆ ಎಂಬ ಪ್ರಭುವಿನ ಮಾತು ಸಮಂಜಸವಾಗಿದೆ. ಎರಡನೇದಾಗಿ, ಪ್ರಭುವಿನ ಪ್ರೀತಿ ಟಿ.ಕೆ. ಜಾರ್ಜ್ರವರ ನೋವನ್ನು ಆಲಂಗಿಸಿದೆ. ಪ್ರಭು ನಮ್ಮನ್ನು ಆಲಂಗಿಸಿ ಸರ್ವವನ್ನೂ ಸ್ವೀಕರಿಸುತ್ತಾರೆ. ಇನ್ನು ದ್ವೇಷವಿಲ್ಲ, ಇನ್ನು ದುಃಖವಿಲ್ಲ, ಇನ್ನು ರಾತ್ರಿಯೇ ಇಲ್ಲ, ಇನ್ನು ಯಾವ ಕಾಯಿಲೆಯೂ ನೋವು ಇಲ್ಲ, ಇನ್ನು ಮರಣವಿಲ್ಲ. ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ? ಕಷ್ಟ, ಸಂಕಟ, ಇಕ್ಕಟ್ಟು, ಬಿಕ್ಕಟ್ಟು, ಹಿಂಸೆ, ಬಾಧೆ, ಹಸಿವು, ನೀರಡಿಕೆ, ನಗ್ನಸ್ಥಿತಿ, ಆಪತ್ತು, ವಿಪತ್ತು, ಖಡ್ಗ, ಕಟಾರಿಗಳಿಂದ ಸಾಧ್ಯವೇ? ಎಂದಿಗೂ ಇಲ್ಲ. ನಮ್ಮನ್ನು ಪ್ರೀತಿಸಿದ ಯೇಸು ಕ್ರಿಸ್ತರ ಮುಖಾಂತರ
ಇವುಗಳೆಲ್ಲವೂ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ. ಯಾವ ಶಕ್ತಿಗಳೇ ಆಗಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ತೋರಿ ಬಂದ ದೈವ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಾರವು ಎಂಬ ಮಾತುಗಳು ನಿಜವಾಗಿಯೂ ಈ ಕ್ಷಣಗಳಲ್ಲಿ ಆತ್ಮೀಯವಾಗುತ್ತವೆ. ಮೂರನೇದಾಗಿ, ಕ್ರಿಸ್ತನಲ್ಲಿ ಸತ್ತ ನಮ್ಮ ಪ್ರೀತಿ ಪಾತ್ರದವರಾದವರ ಬಗ್ಗೆ ನಾವು ಚಿಂತಿಸಬೇಕಾಗಿಲ್ಲ. ಯೇಸು ಹಿಂದಿರುಗುವ ಮೊದಲು ಸಾಯುವ ವಿಶ್ವಾಸಿಗಳ ಪ್ರಸ್ತುತ ಸ್ಥಿತಿ ಏನು ಎಂದು ಕಾಡುವ ಪ್ರಶ್ನೆಗೆ ಉತ್ತರವಿದೆ. ನಮ್ಮ ಸಹೋದರ ಕ್ರಿಸ್ತನೊಂದಿಗೆ ಮತ್ತು ಪ್ರಭುವಿನೊಂದಿಗೆ ಸ್ವರ್ಗದಲ್ಲಿದ್ದಾರೆ. ಕ್ರಿಸ್ತನಲ್ಲಿ ಸತ್ತ ನಮ್ಮ ಪ್ರೀತಿ ಪಾತ್ರರ ಬಗ್ಗೆ ನಾವು ಚಿಂತಿಸಬೇಕಾಗಿಲ್ಲ. ಅವರು ಸ್ವತಃ ಪ್ರಭುವಾದ ಯೇಸುವಿನ ಸನ್ನಿಧಿಯಲ್ಲಿ ಜೀವಿಸುತ್ತಾರೆ. ಕ್ರಿಸ್ತನಲ್ಲಿ ಸತ್ತವರು ಪುನರುತ್ಥಾನಗೊಳ್ಳುತ್ತಾರೆ. ನಮ್ಮ ಸಹೋದರ ಶಾಶ್ವತವಾಗಿ ಆತನೊಂದಿಗೆ ಜೀವಿಸುತ್ತಾರೆ. ಆತ್ಮೀಯರೇ, ಸಹೋದರ ಟಿ.ಕೆ. ಜಾರ್ಜ್ ಜೀವನವನ್ನು ಅವರು ಸಂಭ್ರಮಿಸಿದರು. ಪ್ರಭು ಯೇಸುವಿನ ಮತ್ತು ಕ್ರೈಸ್ತ ಜನತೆಯ ಸಂಬಂಧಗಳನ್ನು ಕಲ್ಪಿಸುವ ಹರಿಕಾರರು ಅವರಾಗಿದ್ದರು. ದೇವರ ಮೇಲಿನ ನಂಬಿಕೆ ಮತ್ತು ದೈವ ಜನತೆಯ ಮೇಲಿನ ಮಮಕಾರ ಅವರ ಬದುಕಿನ ಮೇರು ಶಿಖರಗಳಾಗಿದ್ದವು. ಗೋಧಿಯ ಕಾಳು ನೆಲದಲ್ಲಿ ಬಿದ್ದು ಸಾಯದೇ ಇದ್ದರೆ ಫಲ ಕೊಡಲಾಗದು. ನಮ್ಮ ಸಹೋದರನ ದೇಹಾಂತ್ಯವಾಗಿದೆ ನಿಜ. ಪ್ರಭು ನಿಮ್ಮನ್ನು ವಿಶ್ವಾಸವರೆಲ್ಲರ ಜೀವ ನಿಜವಾಗಿ ಪರಿವರ್ತನೆ ಹೊಂದಿದೇ ಹೊರತು ಕೊನೆಗೊಂಡಿಲ್ಲ. ಇಹಲೋಕದ ಈ ನಿವಾಸವು ಮಣ್ಣು ಪಾಲಾದಾಗ ಸ್ವರ್ಗದಲ್ಲಿ ಅನಂತ ನಿವಾಸವೊಂದು ಅವರಿಗೆ ಸಿದ್ಧವಾಗಿರುತ್ತದೆ. ನಮ್ಮ ಸಹೋದರನ ಆತ್ಮವು ಶಾಂತಿಯಿಂದ ವಿಶ್ರಾಂತಿ ಪಡೆಯಲಿ ಮತ್ತು ಅವರ ಒಳ್ಳೆಯ ಕಾರ್ಯಗಳಿಗೆ ಪ್ರತಿಫಲವನ್ನು ಅನುಭವಿಸಲಿ. ಅವರ ಬದುಕಿನ ಸಕಾರಾತ್ಮಕ ಅಂಶಗಳು ನಮ್ಮ ಜೀವನವನ್ನು ನಂಬಿಕೆ, ಭರವಸೆ ಮತ್ತು ಶಾಂತಿಯಿಂದ ಬದುಕಲು ಪ್ರೇರೇಪಿಸುತ್ತಿರಲಿ. ದೇವರು ಅವರ ಪಾಪಗಳೆಲ್ಲವನ್ನು ಮನ್ನಿಸಿ ನಿತ್ಯ ಜೀವದ ಸೆಲೆಯನ್ನು, ನಿತ್ಯ ವಿಶ್ರಾಂತಿಯನ್ನು ಕರುಣಿಸಿರಿ. ಕುಟುಂಬದ ಸದಸ್ಯರ ನೋವಿಗೆ ದೇವರೇ ಸಾಂತ್ವನವಾಗಿರಲಿ. ಆಮೆನ್.